ಅಹಿಂಸಾ ಸತ್ಯ ಶಾಂತಿ ಶಾಂತಿರಪೈಶುನಂ ದಯಾ ಭೂತೇಶ್ವಲೋ ಲುಪ್ತ್ವಂ ಮಾರ್ಧವಂ ಧೀರಚಾಪಲಂ ತೇಜಃ ಕ್ಷಮಾಸ್ಧೃತಿ ಶೌಚಮದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಕೃಷ್ಣ ಹೇಳ್ತಾನೆ, ಭರತ ವಂಶಜನಾದ ಅರ್ಜುನನೇ, ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲಾ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತನಾಗಿರುವುದು, ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತದೆ. ದೈವಿ ಸ್ವಭಾವದವರ ಲಕ್ಷಣಗಳನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದನ್ನ ಅರ್ಥ ಮಾಡಿಕೊಳ್ಳೋದು ಸುಲಭ. ಓದಿದ ತಕ್ಷಣ ನಮ್ಗೆ ಅರ್ಥ ಆಗ್ತದೆ ಯಾವ ರೀತಿ ದೈವಿ ಸ್ವಭಾವದವರೇ ಇರ್ತಾರೆ ಅಂತ. ನಮ್ಗೆ ನಮ್ಮ ನಿಜ ಜೀವನದಲ್ಲೂ ಕೂಡ ನಾವು ಯಾರತ್ತಾದ್ರೂ ಮಾತಾಡುವಾಗ ಅಥವಾ ಯಾರನ್ನಾದ್ರೂ ಭೇಟಿ ಆದಾಗ ಒಂದು 10 ನಿಮಿಷ 15 ನಿಮಿಷ ಅವರೊಟ್ಟಿಗೆ ಮಾತನಾಡುವಾಗಲೇ ನಮಗೆ ಅವರ ಬುದ್ಧಿಗಳು ಅಥವಾ ಅವರ ಕಿರು ಪರಿಚಯ ನಮ್ಗೆ ಆಗ್ತದೆ. ಅವರ ನಡತೆಯ ಬಗ್ಗೆ, ಅವರ ಸ್ವಭಾವಗಳ ಬಗ್ಗೆ ಪರಿಚಯ ಆಗ್ತದೆ. ಅದೇ ಅವರಲ್ಲಿರುವ ಒಳ್ಳೆಯ ಸ್ವಭಾವಗಳು ನಮಗೆ ಗೊತ್ತಾಗ್ತದೆ. ಅದೇ ರೀತಿ ಅವರಲ್ಲಿರುವ ಕೆಟ್ಟ ಸ್ವಭಾವಗಳು ಕೂಡ ನಮಗೆ ಅರ್ಥ ಆಗ್ತದೆ. ಅವರು ಯಾವ ರೀತಿಯ ಮನುಷ್ಯ ಅಂತ ಹೇಳುವುದು ನಮಗೆ ಅರ್ಥ ಆಗ್ತದೆ. ಆದ್ರೂ ಕೂಡ ಕೆಲವು ಲಕ್ಷಣಗಳನ್ನು ಇಲ್ಲಿ ದೈವಿ ಸ್ವಭಾವದವರ ಮತ್ತು ಅಸುರಿ ಸ್ವಭಾವದವರ ಲಕ್ಷಣಗಳನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಕೆಲವು ಸಲ ದೈವಿ ಸ್ವಭಾವದೊಂದಿಗೆ ಹುಟ್ಟಿದವರನ್ನು ಅಭಿಜಾತಸ್ಯ ಅಂತ ಹೇಳ್ತಾರೆ. ಅಂದ್ರೆ ಅವರು ಹುಟ್ಟುವಾಗ್ಲೇ ಅವರಿಗೆ ಒಳ್ಳೆ ಸ್ವಭಾವ ಇರ್ತದೆ. ತಂದೆ ತಾಯಿಗಳು ಮಗು ಗರ್ಭದಲ್ಲಿರುವಾಗ್ಲೇ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಅಂತಹ ಮಗುವಿಗೆ ಇಂತಹ ಲಕ್ಷಣಗಳು ಸಿಕ್ಕುವಂತಹ ಚಾನ್ಸಸ್ ಜಾಸ್ತಿ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಮಗು ತಾಯಿಯಿಂದಲೇ ಎಲ್ಲವೂ ಕಲಿತದೆ, ತಾಯಿಯಿಂದಲೇ ಅದಕ್ಕೆ ಆಹಾರವೂ ಹೋಗ್ತದೆ, ತಾಯಿಯಿಂದಲೇ ಅದಕ್ಕೆ ಜ್ಞಾನವೂ ಬರ್ತದೆ. ನೀವು ಕೇಳಿರ್ಬೋದು, ಡಾಕ್ಟರ್ಸ್ ಕೂಡ ಹೇಳ್ತಾರೆ, ನೀವು ತಾಯಿ ಯಾವಾಗ್ಲೂ ಗರ್ಭದಲ್ಲಿ ಮಗು ಇರುವಾಗ ತಾಯಿ ಯಾವಾಗ್ಲೂ ಸಂತೋಷವಾಗಿರ್ಬೇಕು, ಒಳ್ಳೆ ಒಳ್ಳೆ ಹಾಡುಗಳನ್ನು ಕೇಳಬೇಕು, ಅಂತೂ ಯಾವುದೇ ಟೆನ್ಷನ್ಸ್ ಆ ರೀತಿ ಮಾಡಿಕೊಳ್ಬಾರ್ದು ಅಂತ ಹೇಳೋದನ್ನ ನಾವು ಸೈಂಟಿಫಿಕ್ ಆಗಿ ಕೂಡ ಕೇಳಿದ್ದೇವೆ. ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ದೈವಿ ಸ್ವಭಾವದೊಡನೆ ಹುಟ್ಟಿದವರನ್ನು ಅಭಿಜಾತಸ್ಯ ಎಂದು ಕರೆಯಲಾಗಿದೆ. ಅಂದ್ರೆ ಗರ್ಭಧಾರಣೆಯ ಸಮಯದಲ್ಲಿ, ಮಕ್ಕಳು ಹೊಟ್ಟೆಯಲ್ಲಿರುವಂತಹ ಸಮಯದಲ್ಲಿ ತಾಯಿಯಂದರು ಅಥವಾ ತಂದೆ ತಾಯಿ ಇಬ್ಬರು ಕೂಡ ಆದಷ್ಟು ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ ಉತ್ತಮ ಸಂತಾನವನ್ನು ಪಡೆಯಬಹುದು. ಮಕ್ಕಳಿಗೆ ಹುಟ್ಟಿದ ತಕ್ಷಣ ಕೃಷ್ಣ ಪ್ರಜ್ಞೆ ಸಂಸ್ಕಾರವನ್ನು ನಾವು ಕೊಡಬೇಕು, ಇದು ನಮ್ಮ ಧರ್ಮ. ಇಲ್ಲಿ ಅಭಯ ಅಂದ್ರೆ ಅಭಯಂ ಶ್ಲೋಕದ ಮೊದಲನೇ ಒಂದು ಲಕ್ಷಣ ಅಭಯ ಅಂದ್ರೆ ಕೃಷ್ಣ ನನ್ನೊಂದಿಗೆ ಇದ್ದಾನೆ ಅಂತ ಹೇಳುವಂತಹ ದೃಢ ಮನಸ್ಸು ಅವರಿಗೆ ದೈವಿ ಸ್ವಭಾವದವರಿಗೆ. ಅವರು ದೇವರಲ್ಲಿ ನಂಬಿಕೆ ಇಟ್ಟಿರ್ತಾರೆ, ಅಪಾರವಾದ ನಂಬಿಕೆ ಅವರಿಗೆ. ಯಾವಾಗ್ಲೂ ನಾನು ಕೃಷ್ಣ ನನ್ನನ್ನು ಸಲಹುತ್ತಾನೆ ಅಂತ ಹೇಳೋದು ನಂಬಿಕೆ ಎಲ್ಲರಿಗೂ ಇರ್ತದೆ. ಇದು ಸನ್ಯಾಸಿಗಳಲ್ಲಿ ಇನ್ನೂ ಜಾಸ್ತಿ ಇರ್ತದೆ. ಸನ್ಯಾಸಿಗಳು ದೃಢವಾದ ಮನಸ್ಸಿಂದ ಎಲ್ಲಾ ಸಂಸಾರವನ್ನು ತ್ಯಜಿಸಿ ಅವರು ಕೃಷ್ಣನ ಸಂಬಂಧವನ್ನು ಬೆಳೆಸಲಿಕ್ಕೆ ಅವರು ಕಾಡು ಮೇಡುಗಳಿಗೆ ಹೋಗಿ ತಪಸ್ಸು ಮಾಡ್ತಾರೆ. ಅಂಥವರಿಗೆ ಇದು ಇನ್ನೂ ದೃಢವಾಗಿ ಇರ್ತದೆ. ಆಮೇಲೆ ಶುದ್ಧವಾದ ಜೀವನ, ಸತ್ವ ಸಂಶುದ್ಧಿ ಅಂದ್ರೆ ಅಸ್ತಿತ್ವದ ಶುದ್ಧಿ, ಶುದ್ಧವಾದ ಜೀವನ, ಇದು ಕೂಡ ಸನ್ಯಾಸಿಗಳಿಗೆ ಅತ್ಯಗತ್ಯ. ಅವರ ಜೀವನ ಸಾಮಾನ್ಯ ಸಾಮಾನ್ಯ ಜನರಿಗೆ ಅವರು ಮೇಲ್ಪಂಕ್ತಿಯಾಗಿರಬೇಕು. ಅವರನ್ನು ನೋಡಿ ಸಮಾಜ ಅನುಸರಿಸ್ತದೆ. ಅವರು ತಪ್ಪು ಮಾಡಿದರೆ ಸಮಾಜ ತಪ್ಪು ಮಾಡ್ತದೆ. ಆದ್ರಿಂದ ಸಮಾಜವನ್ನು ತಿದ್ದಬೇಕಾದಂತಹ ಕೆಲಸದಲ್ಲಿರುವವರು ಸನ್ಯಾಸಿಗಳು. ಅವರ ಲಕ್ಷಣಗಳು ಇದು.
ಜ್ಞಾನ ಮತ್ತು ಯೋಗ ಇನ್ನೊಂದು ಲಕ್ಷಣ. ಅವರು ಜ್ಞಾನ ಭರಿತರಾಗಿರಬೇಕು. ಅವರು ಗೃಹಸ್ಥರಿಗೆ ಮತ್ತು ಸಮಾಜದ ಇತರರಿಗೆ ಜ್ಞಾನವನ್ನು ತಿಳಿಸಿಕೊಡುವುದು ಸನ್ಯಾಸಿಗಳ ಕರ್ತವ್ಯ. ಇನ್ನು ದಾನ ಅಂದ್ರೆ ಅದು ಗೃಹಸ್ಥರ ಲಕ್ಷಣ. ಸನ್ಯಾಸಿಗಳು ಎಲ್ಲಿಂದ ದಾನ ಕೊಡೋದು? ಅವರು ಭಿಕ್ಷೆ ಬೇಡಿ ತಿನ್ನುವಂಥವರು. ಗೃಹಸ್ಥರು ಸಂಸಾರದ ನಿರ್ವಹಣೆಗೋಸ್ಕರ ಕೆಲಸ ಮಾಡ್ತಾರೆ, ಧನ ಸಂಪಾದನೆ ಮಾಡ್ತಾರೆ. ಸರಿಯಾದ ರುಜು ಮಾರ್ಗದಲ್ಲಿ ಅವರು ಸಂಪಾದನೆ ಮಾಡ್ತಾರೆ. ಅದರ ಒಂದು ಪಾಲನ್ನು ಅವರು ಕೃಷ್ಣ ಪ್ರಜ್ಞೆಗೆ ಮುಡಿಪಾಗಿಡಬೇಕು ಅಥವಾ ಕೃಷ್ಣ ಭಕ್ತರಿಗೆ ದಾನವಾಗಿ ಕೊಡಬೇಕು. ಯಾರಿಗೆ ಕೊಡಬೇಕು ಅಂದ್ರೆ ಯೋಗ್ಯರಾದವರಿಗೆ ಕೊಡಬೇಕು. ಯೋಗ್ಯರಾದವರಿಗೆ ಮಾತ್ರ ದಾನ ಮಾಡಬೇಕು ಅಂತ ಇದರ ಅರ್ಥ. ಇನ್ನು ದಮ, ಇದು ಎಲ್ಲರಿಗೂ ಅವಶ್ಯ. ದಮ ಅಂದ್ರೆ ಕಂಟ್ರೋಲ್ ಅಲ್ಲಿ ಇಡುದು, ಅಂದ್ರೆ ಮನೋನಿಗ್ರಹ. ಯಾರಿಗೆ? ಗೃಹಸ್ಥರಿಗೆ. ಅವರ ಇಂದ್ರಿಯಗಳನ್ನು ಬೇಕಾದ ರೀತಿಯಾಗಿ ಉಪಯೋಗಿಸುವಂತೆ, ಅಂದ್ರೆ ಅವರ ಇಂದ್ರಿಯಗಳು ಯಾವಾಗಲೂ ಅವರ ಹತೋಟಿಯಲ್ಲಿ ಇರಬೇಕು. ಎಲ್ಲರಿಗೂ ಹತೋಟಿಯಲ್ಲಿರಬೇಕು, ಮುಖ್ಯವಾಗಿ ಗೃಹಸ್ಥರಿಗಿದು ಹೇಳಿದಂಥದ್ದು. ಯಜ್ಞ ಕೂಡ ಗೃಹಸ್ಥರಿಗೆ ಹೇಳಿದ್ದು. ನಿಜವಾಗಿ ವೇದಗಳಲ್ಲಿ ಅನೇಕ ರೀತಿಯ ಯಜ್ಞಗಳನ್ನು ಗೃಹಸ್ಥರಿಗೆ ವಿಧಿಸಿದೆ. ಅವರು ಅಗ್ನಿಹೋತ್ರದಂತಹ ಕಾರ್ಯಗಳನ್ನು ದಿನವೂ ಮಾಡಬೇಕು ಗೃಹಸ್ಥರು. ಈಗ ಕಲಿಯುಗದಲ್ಲಿ ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅದಕ್ಕೆ ಬೇಕಾದ ಸ್ಥಳ ಶುದ್ಧಿ ಇಲ್ಲ, ಪರಿಕರಗಳು ಶುದ್ಧಿ ಇಲ್ಲ, ಜ್ಞಾನ ಇಲ್ಲ ಯಾರಿಗೂ. ಆದ್ರಿಂದ ಕಲಿಯುಗಕ್ಕೆ ಹರಿನಾಮವೇ ಯಜ್ಞ, ಹರಿನಾಮವೇ ತಪಸ್ಸು. ಕಲಿಯುಗದೊಳು ಹರಿನಾಮವೇ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವರಂಗ ಅಂತ ಹೇಳಿದ್ದಾರೆ ದಾಸರು. ಹಾಗೆ ಕಲಿಯುಗಕ್ಕೆ ಹರಿನಾಮವೇ ಯಜ್ಞ, ಜಪಯಜ್ಞ. ಸ್ವಾಧ್ಯಾಯ, ಇದು ಬ್ರಹ್ಮಚಾರಿಗಳಿಗೆ ಹೇಳಿದ್ದು. ಬ್ರಹ್ಮಚಾರಿಗಳು ಜ್ಞಾನ ನಿರತರಾಗಿರಬೇಕು ಯಾವಾಗಲೂ. ತಪಸ್ಸು ವಾನಪ್ರಸ್ಥರಿಗೆ ಹೇಳಿದ್ದು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಈ ರೀತಿಯ ವಿವಿಧವಾದ ವಿಂಗಡಣೆಗಳಿತ್ತು ಹಿಂದಿನ ಕಾಲದಲ್ಲಿ. ಆದ್ರೆ ಈಗ ಯಾವುದು ನಡೆಯುವುದಿಲ್ಲ. ಆದ್ರೆ ಅಂತ ಒಂದು ವಾನಪ್ರಸ್ಥ ಸಮಯದಲ್ಲಿ ಅವರು ತಪಸ್ಸ ಆಚರಿಸಬೇಕು. ನಾವು ಭರತನ ಕಥೆಯಲ್ಲಿ ಹಿಂದೆ ನೋಡಿದ್ದೇವೆ. ಅವನು ರಾಜ ಎಲ್ಲವನ್ನು ಬಿಟ್ಟು ತಪಸ್ಸ ಆಚರಿಸ್ಲಿಕ್ಕೆ ಅವನು ಹೋಗುವಂತ ಒಂದು ಕಥೆಯನ್ನು ನಾವು ನೋಡಿದ್ದೇವೆ ಹಿಂದೆ. ಅದೇ ರೀತಿ ತಪಸ್ಸು ಗೃಹಸ್ಥ ಆಶ್ರಮದಿಂದ ನಿವೃತ್ತರಾದವರಿಗೆ ಹೇಳಿದ್ರು. ಸರಳತೆ ಎಲ್ಲರೂ ಆಚರಿಸ್ಬೇಕು, ಎಲ್ಲರೂ ಸರಳವಾಗಿರ್ಬೇಕು. ಅಹಿಂಸೆ ಕೂಡ ಎಲ್ಲರಿಗೂ ಹೇಳಿದ್ದು. ಎಲ್ಲರೂ ಹಿಂಸೆಯನ್ನು ತ್ಯಜಿಸ್ಬೇಕು. ಹಿಂಸೆಯನ್ನು ಎಲ್ಲಿಯೂ ಪ್ರತಿಪಾದಿಸಿಲ್ಲ. ಸತ್ವವು ಕೂಡ ಎಲ್ಲರಿಗೂ ಬೇಕು. ವೈಯಕ್ತಿಕ ಸತ್ಯವನ್ನು ವೈಯಕ್ತಿಕ ಲಾಭಕ್ಕಾಗಿ ಮರೆಮಾಚಬಾರದು. ಮತ್ತು ಕ್ರೋಧಕ್ಕೆ ಕಡಿವಾಣ ಎಲ್ಲರೂ ಹಾಕಬೇಕು, ಅತ್ಯಗತ್ಯವಾದದ್ದು. ತೇಜಸ್ಸು, ಇದು ಕ್ಷತ್ರಿಯರಿಗಾಗಿ ಹೇಳಿದಂತಹ ಲಕ್ಷಣ. ಶೌಚಂ, ದೇಹ ಮತ್ತು ಮನಸ್ಸು ಶುಚಿಯಾಗಿರ್ಬೇಕು. ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಇರಬೇಕು. ಈ ರೀತಿ 26 ಗುಣಗಳನ್ನು ಕೃಷ್ಣ ಹೇಳ್ತಾನೆ. ಎಲ್ಲವೂ ದಿವ್ಯವಾದದ್ದು. ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನೋಡಬೇಕು. ಆಗ ನಾವು ದೈವಿ ಹಂತಕ್ಕೆ ಏರಬಹುದು. ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಪಾರ್ಥನೆ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಕೃಷ್ಣ ಈಗ ಅಸುರಿ ಸ್ವಭಾವದವರ ಲಕ್ಷಣಗಳನ್ನು ಹೇಳ್ತಾ ಇದ್ದಾನೆ. ನಾವು ಮೇಲೆ ನೋಡಿದ 26 ಸ್ವಭಾವಗಳು ಬೇರೆ ಬೇರೆ ವರ್ಗದಲ್ಲಿರುವ ಜನಗಳ ದೈವಿ ಸ್ವರೂಪಗಳು. ಈಗ ನಾವು ಮನುಷ್ಯರ ರಾಕ್ಷಸಿ ಸ್ವಭಾವದ ಲಕ್ಷಣಗಳನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ.
ಸರಳವಾಗಿದೆ, ಓದಿದ್ರೆ ಅರ್ಥ ಆಗ್ತದೆ ಯಾರಿಗೂ ಕೂಡ. ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ದೈವಿ ಸಂಬಂಧಿ ಮೋಕ್ಷಾಯ ನಿಬಂಧಾಯ ಸುರೀಮತ ಮಾಶುಚಃ ಸಂಪದಂ ದೈವೀಮಭಿಜಾಯ ಜಾತೋಸಿ ಪಾಂಡವ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತದೆ, ಅಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತದೆ. ಪಾಂಡುಪುತ್ರನಾದ ಅರ್ಜುನನೇ, ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಗುಣಗಳೊಡನೆ ಹುಟ್ಟಿದ್ದೀಯೇ. ಅರ್ಜುನ ದೈವಿ ಗುಣಗಳೊಂದಿಗೆ ಹುಟ್ಟಿದ್ದಾನೆ, ಆದ್ರೆ ನಾವು ಹುಟ್ಟಿಲ್ಲ. ಆದ್ರಿಂದ ನಾವು ಗೀತೆಯ ಅಧ್ಯಯನದಿಂದ ಯಾವುದೆಲ್ಲ ದೈವಿ ಲಕ್ಷಣಗಳು ಅಂತ ನಾವು ತಿಳಿದುಕೊಂಡಿದ್ದೇವೆ. ಈಗ ಅದನ್ನು ಇನ್ನಾದ್ರೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ದೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವಚ ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ಪಾರ್ಥನೆ, ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ 2 ವಿಧಗಳು ಇದೆ. ಒಂದು ದೈವಿ ವರ್ಗ ಮತ್ತು ಇನ್ನೊಂದು ಆಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರಿ ಗುಣಗಳನ್ನು ಕೇಳು. ಕೃಷ್ಣ ಇಲ್ಲಿ ದೈವಿ ಸ್ವರೂಪದ ಬಗ್ಗೆ ನಾನು ಹೇಳಿದ್ದೇನೆ, ಆಸುರಿ ಗುಣದವರ ಲಕ್ಷಣಗಳನ್ನು ಕೇಳುತ್ತಾ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಃ ನಾಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಆಸುರಿ ಪ್ರವೃತ್ತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯ ಇಲ್ಲ. ಇದು ತಾಮಸ ಗುಣದವರ ಲಕ್ಷಣಗಳನ್ನೇ ಹೋಲ್ತದೆ. ಅದೇ ಇಲ್ಲಿ ಪುನರಾವರ್ತಿತ ಆದಾಗೆ ಇದೆ. ಹಿಂದಿನ ಅಧ್ಯಾಯದಲ್ಲಿ ನಾವು 14ನೇ ಅಧ್ಯಾಯದಲ್ಲಿ ಏನು ನಾವು ತಾಮಸ ಗುಣದವರ ಲಕ್ಷಣಗಳನ್ನು ನೋಡಿದ್ದೇವೆ. ಹೆಚ್ಚು ಕಡಿಮೆ ರಜೋಗುಣದವರು ಕೂಡ ಇದೇ ರೀತಿ ಇರ್ತಾರೆ. ಸತ್ವಗುಣದಲ್ಲಿ ಇರುವವರು ಮಾತ್ರ ದೈವಿ ಗುಣಗಳೊಂದಿಗೆ ಇರ್ತಾರೆ. ಇದೆಲ್ಲ ರಜೋಗುಣ ಮತ್ತು ತಾಮಸ ಗುಣದವರು ಹೊಂದಿರುವಂತಹ ಲಕ್ಷಣಗಳು. ಅವರಿಗೆ ಏನ್ ಮಾಡಬೇಕು ಏನ್ ಮಾಡಬಾರದು, ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಹೇಳುವ ಯಾವುದೇ ತಿಳುವಳಿಕೆ ಇರುವುದಿಲ್ಲ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನೂ ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಅವರ ಮಟ್ಟಿಗೆ ಅವರೇ ದೇವರು. ರಾಕ್ಷಸರಿಗೆ ದೇವರೇ ಇಲ್ಲ, ಅವರು ದೇವರನ್ನು ನಂಬುವುದಿಲ್ಲ. ದೇವರನ್ನು ನಂಬುವುದಿಲ್ಲ ಅವರು. ಅಷ್ಟು ಮಾತ್ರ ಅವರು ದೇವರನ್ನು ಅವರು ದ್ವೇಷಿಸ್ತಾರೆ. ಈ ಜಗತ್ತು ತನ್ನಿಂತಾನೇ ನಡೀತದೆ, ಆಕಸ್ಮಿಕವಾಗಿ ಅದು ಅದರ ಹುಟ್ಟಾಗಿದೆ. ಅವರಿಗೆ ಅವರದೇ ಸಿದ್ಧಾಂತ, ಬೇರೆ ಯಾವ ಸಿದ್ಧಾಂತವನ್ನು ಅವರು ನಂಬುವುದಿಲ್ಲ. ಯಾವುದೇ ಧರ್ಮ ಗ್ರಂಥಗಳಲ್ಲಿ ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಆತ್ಮ ಮತ್ತು ಪರಮಾತ್ಮದ ಬಗ್ಗೆ ತಿಳುವಳಿಕೆ ಇಲ್ಲ. ಯಾವುದೇ ಗುರುಗಳನ್ನು ಅವರು ಸಂಪರ್ಕಿಸುವುದಿಲ್ಲ. ಯಾವುದೇ ಜ್ಞಾನದ ಮಾರ್ಗದ ಕಡೆ ಅವರು ಬರುವುದೇ ಇಲ್ಲ. ಯಾವುದೇ ಜ್ಞಾನ ಸಂಪಾದನೆಗೆ ಅವರು ತೊಡಗುವುದಿಲ್ಲ. ಇದು ಹಿಂದಿನ ಕಾಲದ ರಾಕ್ಷಸರ ಬಗ್ಗೆ ಹೇಳಿದ್ದಲ್ಲ, ಈಗಿನ ಕಾಲದಲ್ಲೂ ಕೂಡ ರಾಕ್ಷಸರು ಇದ್ದಾರೆ. ಅವರ ಹೊರಗಿನ ನೋಟ ಅಥವಾ ಅವರ ನೋಡ್ಲಿಕ್ಕೆ ಅವರು ನಮ್ಮ ಹಾಗೆ ಇರಬಹುದು, ಮನುಷ್ಯರು ಸಾಧಾರಣ ಮನುಷ್ಯರೇ ಆಗಿರ್ಬೋದು. ಆದ್ರೆ ಅವರ ಗುಣಗಳು ಆಸುರಿ ಆಗಿರ್ತವೆ. ಇಂತಹ ಜನಗಳು ನಾವು ಎಷ್ಟೋ ನೋಡ್ತಾ ಇರ್ತೇವೆ ನಮ್ಮ ದೈನಂದಿನ ಜಗತ್ತಿನಲ್ಲಿ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮೋಲೋಪಲುಬ್ಧಯ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದರು ನಷ್ಟಾತ್ಮರು. ಅವರಿಗೆ ಬುದ್ಧಿ ಇಲ್ಲ. ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ಕೃಷ್ಣ ಇವರನ್ನು ಮೂರ್ಖರು ಅಂತ ಕರೀತಾನೆ. ಕೃಷ್ಣನ ಪ್ರಕಾರ, ಭಗವದ್ಗೀತೆಯ ಪ್ರಕಾರ ಇಂಥವರು ಮೂರ್ಖರು. ಯಾವುದ್ರಲ್ಲೂ ನಂಬಿಕೆ ಇಲ್ಲದ ಕಾರಣ ಇವರು ಹಿಂಸಾತ್ಮಕ ಕಾರಣಗಳಿಗೆ ಕರ್ತರಾಗ್ತಾರೆ, ಕ್ರೂರಿಗಳಾಗುತ್ತಿದ್ದಾರೆ. ನಾವೀಗ ನೋಡ್ಬೋದು, ಯುದ್ಧಗಳೆಲ್ಲ ನಡೀತಾ ಇದೆ ಈ ಜಗತ್ತಿನಲ್ಲಿ. ಯಾವುದೇ ಕಾರಣ ಇಲ್ಲ ಅವರಿಗೆ ಯುದ್ಧ ಮಾಡ್ಲಿಕ್ಕೆ. ಕ್ಷುಲ್ಲಕ ಕಾರಣಕ್ಕಾಗಿ ಯುದ್ಧ ಮಾಡ್ತಿದ್ದಾರೆ. ಸೈನಿಕರು ಸಾಯ್ತಾ ಇದ್ದಾರೆ. ಅದೇ ರೀತಿ ಪರಮಾಣುಗಳ
ಪರಮಾಣು ಅಸ್ತ್ರಗಳ ಪರೀಕ್ಷೆ ಮಾಡುವುದು, ಅದರಿಂದ ಹೊರಸೂಸುವಂತಹ ಕಿರಣಗಳು ಅದು ಮುಂದಿನ ಜನಾಂಗಕ್ಕೆ ಎಷ್ಟು ಕೆಟ್ಟ ಪರಿಣಾಮ ಬೀರ್ತದೆ ಅಂತ ಹೇಳೋ ಯಾವುದೇ ಒಂದು ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಮೂರ್ಖತನದ ಕೆಲಸಗಳನ್ನು ಕೆಲವರು ಮಾಡ್ತಾ ಇದ್ದಾರೆ. ಇಂಥವರನ್ನು ರಾಕ್ಷಸರು ಭಗವದ್ಗೀತೆ ಹೇಳ್ತಾ ಇದೆ. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭ ಮಾನಾಮದಾನ್ವಿತಃ ಮೋಹಾದ್ ಗೃಹೀತ್ವಾಸದ್ ಗ್ರಾಹನ್ ಪ್ರವರ್ತಂತೆ ಶುಚಿವೃತಾಃ. ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ದಂಭ ಮತ್ತು ಒಣ ಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಆಸುರಿ ಸ್ವಭಾವದರು ಮೋಹಕ್ಕೊಳಗಾಗುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗುತ್ತಾರೆ. ಇದು ಪುನಃ ರಜೋಗುಣ ಮತ್ತು ತಮೋಗುಣದವರ ಲಕ್ಷಣ. ತೀವ್ರವಾದ ಬಯಕೆಗಳು ಅವರಿಗೆ ಅದನ್ನು ತೃಪ್ತಿಪಡಿಸುವುದರಲ್ಲೇ ಅವರ ಜೀವಿತಾವಧಿ ಮುಗೀತದೆ. ಸ್ತ್ರೀ, ಮದ್ಯ, ಜೂಜು ಇದು ಅವರ ಆಕರ್ಷಣೆಗಳು. ಅವರು ನರಕದ ಕಡೆ ಜಾರ್ತಾ ಇದ್ರು ಕೂಡ ನಾವು ಮುಂದುವರಿದವರು, ಡೆವಲಪ್ಡ್ ಪೀಪಲ್ಸ್ ಅನ್ನುವ ಅಂತಹ ರೀತಿಯಲ್ಲಿ ಅವರು ತೋರಿಸ್ತಾ ಇರ್ತಾರೆ ಸಂಸಾರ ಜಗತ್ತಿಗೆ. ಇಲ್ಲಿ ನನಗೊಂದು ದಾಸರ ಹಾಡು ನೆನಪು ಬರ್ತಾ ಇದೆ. ದಾಸರೊಂದು ಯಾವ ರೀತಿಯ ಈ ರೀತಿಯ ಗುಣಗಳನ್ನು ಎಷ್ಟು ಚಂದಾಗಿ ವರ್ಣಿಸಿದ್ದಾರೆ ಅಂತ ಹೇಳಿದ್ರೆ, ಭಿನ್ನಹಗೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿ ಅಪರಾಧ ಇರಲಾಗಿ ಅಂತ. ಶಿಶುಮೋಹ, ಸತಿಮೋಹ, ಜನನಿ ಜನಕರ ಮೋಹ, ರಸಿಕ ಭ್ರಾಂತರ ಮೋಹ, ರಾಜಮೋಹ, ಪಶುಮೋಹ, ಭೂಮೋಹ, ಬಂಧು ವರ್ಗದ ಮೋಹ, ಅಸುರಾರಿ ನಿನ್ನ ಮರೆತೆನೋ ಕಾಯೋ ಹರಿಯೇ. ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೂ ಮತ್ತಷ್ಟರಾಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದ ಆಸೆ ಪುರಂದರ ವಿಠಲ ಅಂತ. ದಾಸರು ಇಲ್ಲಿ ಆಸೆಗಳು, ರಾಕ್ಷಸಿ ಸ್ವಭಾವದರ ಲಕ್ಷಣಗಳ ಲಿಸ್ಟನ್ನೇ ಕೊಟ್ಟು ಬಿಟ್ಟಿದ್ದಾರೆ ಇಲ್ಲಿ. ಅವರ ಆಸೆಗಳು ಮುಗಿಯುವುದಿಲ್ಲ. ಎಷ್ಟು ಸಿಕ್ಕಿದ್ರು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅಂತ ಹೇಳುದು ಈ ಕಲಿಯುಗದ ಜನರ ಆಸೆ. ನಮ್ಮ ಮಧ್ಯೆ ಅಂತ ಜನರು ತುಂಬಾ ಇದ್ದಾರೆ. ಚಿಂತಾಂ ಅಪರಿಮೇಯಾಂ ಚ ಪ್ರಲಯಾಂತಮುಪಾಶ್ರಿತಾಃ ಕಾಮೋಪಭೋಗ ಪರಮಾ ಏತಾವದತಿ ನಿಶ್ಚಿತಾಃ ಆಶಾಪಾಶ ಸತೈರ್ಬದ್ಧಾ ಕಾಮ ಕ್ರೋಧ ಪರಾಯಣ ಈಹಂತೆ ಕಾಮ ಭೋಗಾರ್ಥ ಮನ್ಯಾಯೇನಾರ್ಥ ಸಂಜಯಾನ್. ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೂ ಅವರದು ಅಳೆಯಲಾಗದ ಆತಂಕ. ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮ ಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ಇವರು ನಾಗರಿಕರು ಅಂತ ಹೇಳಿಕೊಳ್ಳುವ ಜನಾಂಗ ಇವರದ್ದು. ಸಮಾಜ ಇದು, ನಾಗರಿಕರ ಸಮಾಜ ಇದು. ಈ ಕಲಿಯುಗದ ಸಮಾಜ ಈ ರೀತಿ ಇದೆ. ಇಂದ್ರಿಯ ಭೋಗವೇ ಬದುಕಿನ ಪರಮ ಗುರಿ. ಇಂದ್ರಿಯ ಭೋಗಕ್ಕಾಗಿ ಏನು ಬೇಕಾದ್ರೂ ಅವರು ಮಾಡುವ ಸ್ವಾತಂತ್ರ್ಯ ನಮಗಿದೆ ಅಂತ ಹೇಳಿ ಅವರು ನಂಬ್ತಾರೆ. ಅವರು ಭಾವಿಸ್ತಾರೆ. ಜನರನ್ನು ಮೂರ್ಖರನ್ನಾಗಿ ಮಾಡ್ತಾರೆ. ಉಳಿದ ಸಮಾಜವನ್ನು ಕೂಡ ಅವರು ಆ ರೀತಿ ನಂಬಿಸಿ ಮೋಸ ಮಾಡ್ತಾರೆ. ದೇವರ ನಂಬಿಕೆ ಬಿಡಿ, ಹ್ಯುಮ್ಯಾನಿಟಿ ಅಂದ್ರೆ ಮನುಷ್ಯತ್ವ ಏನುಂಟು ಅದರಲ್ಲಿ ಕೂಡ ಅವರಿಗೆ ನಂಬಿಕೆ ಇಲ್ಲ. ಅವರಿಗೆ ಅಷ್ಟು ದುಷ್ಟರಾಗಿ ಅವರ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಇದ ಮಧ್ಯಮಯ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ತಿದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತಃ ಶತ್ರು ಕರ್ನಿಶ್ಚೇಷಾಪರಾನಪಿ ಈಶ್ವರೋಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಡ್ಯೋ ಬಿಜಾನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನಂ ವಿಮೋಹಿತ. ಆಸುರಿ ಸ್ವಭಾವದವರು ಹೀಗೆ ಯೋಚಿಸುತ್ತಾರೆ. ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ನಾನು ಇನ್ನೂ ಹೆಚ್ಚು ಸಂಪಾದಿಸುತ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚಾಗುತ್ತಾ ಹೋಗುತ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ. ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವರು. ನಾನು ಎಲ್ಲದರ ಪ್ರಭು,
ಭೋಗ ಪಡುವವನು ನಾನೇ. ನಾನು ಪರಿಪೂರ್ಣ ಬಲಶಾಲಿ ಮತ್ತು ಸುಖಿ. ನಾನೇ ಅತ್ಯಂತ ಶ್ರೀಮಂತ ನಂಟರು ನನ್ನ ಸುತ್ತ ಇದ್ದಾರೆ. ನನ್ನಷ್ಟು ಬಲಶಾಲಿಯಾದವರು ಯಾರೂ ಇಲ್ಲ, ಸುಖಿಯಾದವರು ಯಾರೂ ಇಲ್ಲ. ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು, ಅನಂತರ ಮೋದ ಪಡುವೆನು. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗಿದ್ದಾರೆ. ಇಷ್ಟು ಓದಿದ್ರೆ ನಿಮ್ಗೆ, ನಾನೀಗ ಪ್ರಭಾದ್ರು ಬರೆದಂತಹ ಭಾವಾರ್ಥವನ್ನು ಓದಿದ್ದೇನೆ, ಅನುವಾದವನ್ನು ಓದಿದ್ದೇನೆ. ಈ ಶ್ಲೋಕದ ಅನುವಾದ ಇದು. ಇಷ್ಟನ್ನು ಓದಿದಾಗ್ಲೇ ನಮ್ಗೆ ಅವರ ಸ್ವಭಾವ ಅರ್ಥ ಆಗ್ತದೆ. ಯಾವ ರೀತಿ ಅವರು ರಾಕ್ಷಸಿ ಸ್ವಭಾವದ ಮನುಷ್ಯರು ಇವರು ಅಂತ ಹೇಳಿ. ಯಾವುದೇ ಕಟ್ಟುಪಾಡುಗಳಿಗೆ ಇವರು, ಯಾವುದೇ ಸಿದ್ಧಾಂತಗಳಿಗೆ ಇವರು ಅಂಟಿಕೊಳ್ಳುವವರಲ್ಲ. ಅವರದೇ ಸಿದ್ಧಾಂತ, ಅವರದೇ ನ್ಯಾಯ, ಅವರದೇ ತತ್ವ ಆದರ್ಶಗಳು. ಅನೇಕ ಚಿತ್ರ ವಿಭ್ರಾಂತ ಮೋಹಜಾಲ ಸಮಾವೃತ ಪ್ರಸಕ್ತ ಕಾಮ ಭೋಗೇಶು ಪತಂತಿ ನರಕೇಶು ಚೌ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಇತರರನ್ನು ಬಲಿ ಕೊಟ್ಟಾದರೂ ತಾನು ಬದುಕಬೇಕು ಅಂತ ಹೇಳೋದು ಅವರ ಬಯಕೆ. ಅವರಿಗೆ ಇನ್ನೊಬ್ಬರ ಸುಖ ದುಃಖ ಅಥವಾ ಕಷ್ಟ ಸುಖದ ಬಗ್ಗೆ ಯಾವುದೇ ವಿವೇಚನೆ ಇಲ್ಲ. ಅದರ ಬಗ್ಗೆ ಅವರು ತಲೆಬಿಸಿ ಮಾಡ್ಕೊಳ್ಳುವುದಿಲ್ಲ. ಅವರಿಗೆ ಅವರು ಸುಖವಾಗಿದ್ರು ಸಾಕು. ಅವರ ಮಟ್ಟಿಗೆ ಅವರೇ ದೇವರು. ಇನ್ನು ಕೆಲವರು ತಮ್ಮದೇ ಹಿಂಬಾಲಕರನ್ನು ಅವರು ಸೃಷ್ಟಿಸಿಕೊಂಡಿರ್ತಾರೆ. ತಾವೇ ದೇವರು, ನಮಗೆ ಅವರಿಗೆ ಕೆಲವು ಜನ ಅವರ ಹಿಂಬಾಲಕರು. ಇಂತಹ ಜನ ಅವರ ಮೋಹದ ಬಲೆಗೆ ಸಿಕ್ಕಿ ಅದರಿಂದ ಹೊರಬರಲಾರದೆ, ಬಲೆಯಲ್ಲಿ ಮೀನು ಸಿಕ್ಕಿದ್ರೆ ಹೇಗೆ ಚಟಪಡಿಸ್ತದೆ ಆ ರೀತಿ ಚಟಪಡಿಸ್ತಾ ಇರ್ತಾರೆ. ಯಾಕೆಂದ್ರೆ ಅವರಿಗೆ ಸುಖವಂತೂ ಸಿಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಅಂತವರು ಯಾವುದೇ ಶಾಸ್ತ್ರಗ್ರಂಥಗಳನ್ನು ಅಧ್ಯಯನ ಮಾಡಿರುವುದಿಲ್ಲ. ಅವರ ಜ್ಞಾನಕ್ಕೆ ಯಾವುದೇ ಬೇಸ್ ಇಲ್ಲ. ತಮ್ಮದೇ ಸಿದ್ಧಾಂತಗಳನ್ನು ಅವರು ಪ್ರತಿಪಾದಿಸ್ತಾ ಇರ್ತಾರೆ. ಅಂತವರು ಪುನಃ ಪುನಃ ನರಕದಲ್ಲಿಯೇ ಬೀಳ್ತಾರೆ. ಆತ್ಮ ಸಂಭಾವಿತ ಸ್ತಬ್ಧ ಧನಮಾನ ಮದಾನ್ವಿತಾ ಯಜಂತೆ ನಾಮ ಯಜ್ಞಸ್ಥೆ ದಂಭೇನ ವಿಧಿಪೂರ್ವಕಂ. ಅವರು ತಮ್ಮ ವಿಷಯದಲ್ಲಿ ಸಂಪೂರ್ಣ ತೃಪ್ತರು ಮತ್ತು ಯಾವಾಗಲೂ ಉದ್ದಟರು. ಸಂಪತ್ತು ಮತ್ತು ಒಣ ಪ್ರತಿಷ್ಠೆಗಳಿಂದ ಭ್ರಾಂತರಾದವರು. ಕೆಲವೊಮ್ಮೆ ಅವರು ಯಾವ ನಿಯಮ ನಿಬಂಧನೆಗಳನ್ನು ಅನುಸರಿಸದೆ ಜಂಬದಿಂದ ಹೆಸರಿಗೆ ಮಾತ್ರ ಯಜ್ಞಗಳನ್ನು ಮಾಡುತ್ತಾರೆ. ಇನ್ನೂ ಕೆಲ ಜನಗಳಿದ್ದಾರೆ, ನೋಡಿರಬಹುದು ನೀವು. ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅವರು, ಆದ್ರೆ ಅದರಲ್ಲಿ ಯಾವುದೇ ನಂಬಿಕೆ ಇಲ್ಲ. ತಮ್ಮ ಧನವನ್ನು ಹೊರಗೆ ತೋರಿಸಿಕೊಳ್ಳಿಕ್ಕೆ ಅಥವಾ ತಮ್ಮ ಹೆಸರನ್ನು ತೋರಿಸಿಕೊಳ್ಳಿಕ್ಕೆ, ನಾವು ಧನವಂತರು ಬಲಾಢ್ಯರು ಅಂತ ತೋರಿಸಿಕೊಳ್ಳುವುದಕ್ಕೆ ಅವರು ಇಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಧಾಂಬಿಕ ಧನದಲ್ಲಿ ಅವರು ಜೀವನ ಮಾಡ್ತಾರೆ. ಯಾವುದೇ ವಿಧಿಗಳಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಯಾವುದೇ ಕೆಲಸ ಮಾಡಬೇಕು ವಿಧಿಪೂರ್ವಕವಾಗಿ ಮಾಡಬೇಕು, ಅದರಲ್ಲಿ ಯಾವುದೇ ಅವರಿಗೆ ನಂಬಿಕೆ ಇಲ್ಲ. ಅವರು ಎಲ್ಲಾ ನಿಯಮ ನಿಬಂಧನೆಗಳನ್ನು ಅಲಕ್ಷ್ಯ ಮಾಡಿ ಕೆಲಸ ಮಾಡ್ತಾರೆ. ಇನ್ನೂ ಕೆಲವರು ಮುಂದೆ ಹೋಗಿ ಸನ್ಯಾಸಿ ವೇಷವನ್ನು ಕೂಡ ಅವರು ತೊಟ್ಟಿರ್ತಾರೆ. ಸನ್ಯಾಸಿಗಳು ಅಂತ ಅವ್ರಿಗೆ ಹೆಸರು ಇರ್ತದೆ, ಹೆಸರನ್ನು ಇಟ್ಕೊಂಡಿರ್ತಾರೆ. ಅಂತಹ ಸನ್ಯಾಸಿ, ಇಂತಹ ಸನ್ಯಾಸಿ. ಆದ್ರೆ ಅವರನ್ನು ದೇವರ ಅವತಾರವೆಂದು ಕರೆಯಿಸಿಕೊಂಡು ಮೂರ್ಖ ಜನರಿಂದ ಪೂಜಿಸಲ್ಪಡುತ್ತಿದ್ದಾರೆ. ಮೂರ್ಖ ಜನರು ಅವರನ್ನು ನಂಬಿ ಅವರು ಹೇಳುವ ಮಾತುಗಳಿಗೆ ಮರುಳಾಗಿ ಹೋಗುವ ಅನೇಕ ಮೂರ್ಖ ಜನರಿದ್ದಾರೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರ ದೇಹೇಶು ಪ್ರದಿಶ್ವಂತೋಭ್ಯಸೂಯಕಾಃ. ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಆಸುರರು ದಿಗ್ಭ್ರಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿರುವ ದೇವೋತ್ತಮ ಪರಮಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳೆಯುತ್ತಾರೆ. ಈ ಆಸುರಿ ಸ್ವಭಾವದವರಿಗೆ ಧರ್ಮಗ್ರಂಥಗಳಲ್ಲಿ ನಂಬಿಕೆ ಇಲ್ಲ, ಶಾಸ್ತ್ರದಲ್ಲಿ ನಂಬಿಕೆ ಇಲ್ಲ, ದೇವರ ಬಗ್ಗೆ ನಂಬಿಕೆ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅವರು ದೇವರನ್ನು, ಧರ್ಮಗ್ರಂಥಗಳನ್ನು, ಶಾಸ್ತ್ರಗಳನ್ನು ಅವರು ದ್ವೇಷಿಸ್ತಾರೆ. ನೀವು ನೋಡಿರ್ಬೋದು ಕೆಲವು ಜನರ ಸ್ಟೇಟ್ಮೆಂಟ್ಗಳನ್ನೆಲ್ಲ. ಅವರು
ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದ್ದನ್ನು ಅವರು ತುಂಬಾ ಖಂಡಿಸ್ತಾರೆ. ದೇವರು ಕೃಷ್ಣ ಹೀಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಅವರು ವಿರುದ್ಧವಾಗಿಯೇ ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದು ಪ್ರಸಿದ್ಧ ಮುಖ್ಯಮಂತ್ರಿ ಕೂಡ ನಮ್ಮ ಪಕ್ಕದ ರಾಜ್ಯದಲ್ಲಿ ನಮ್ಗೆ ರಾಮಸೇತುವಿನ ಬಗ್ಗೆ ಗೊತ್ತುಂಟು. ರಾಮಾಯಣದ ಕಾಲದಲ್ಲಿ ಲಂಕಾದಹನಕ್ಕೆ ಹೋಗೋ ಸಮಯದಲ್ಲಿ ಕಪಿಗಳಿಂದ ನಿರ್ಮಿತವಾದ ರಾಮಸೇತುವಿನ ಬಗ್ಗೆ ನಮ್ಗೆಲ್ಲ ಗೊತ್ತುಂಟು. ಆ ರಾಮಸೇತುವನ್ನು ನಿರ್ಮಿಸಿದ್ದು ನಾವು ನಂಬ್ತೇವೆ, ಅದನ್ನು ರಾಮನೇ ನಿರ್ಮಿಸಿದ್ದ ಅಂತ ನಾವು ನಂಬ್ತೇವೆ. ಆದ್ರೆ ಕೆಲವು ಬುದ್ಧಿವಂತರು ಅಂತ ಹೇಳಿದ ಮನುಷ್ಯರು ಆಗ ಅದನ್ನು ನೀವು ಪೇಪರ್ ಅಲ್ಲಿ ಓದಿರ್ಬೋದು, ಖಂಡಿಸಿದ್ರು. ರಾಮ ಏನು ಇಂಜಿನಿಯರಾ, ಅವನು ಯಾವ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದಿದ್ದಾನೆ ಅಂತಹ ಮಾತುಗಳನ್ನು ಕೂಡ ಹೇಳಿದ ಬುದ್ಧಿವಂತರಿದ್ದಾರೆ. ಇವರೆಲ್ಲ ಆಸುರಿ ಸ್ವಭಾವದವರು. ಇವರಿಗೆ ದೇವರ ಬಗ್ಗೆ ಒಂದು ರೀತಿಯ ಅಸೂಯೆ, ಧರ್ಮಗ್ರಂಥಗಳ ಬಗ್ಗೆ ಒಂದು ರೀತಿಯ ನಿರ್ಲಕ್ಷ್ಯ. ಅವರಿಗಿಂತ ಬಲಶಾಲಿ ಆದವರನ್ನು ನೋಡಿದ್ರೆ ಅವರಿಗೆ ಅಸೂಯೆ ಮತ್ತು ದ್ವೇಷ. ಅದಕ್ಕಾಗಿ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನು ಅವರು ಕೊಡ್ತಾರೆ. ತಾನಹಂ ದಿಶತಃ ಕ್ರೂರಾಂ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಷು ಏವ ಯೋನಿಷು. ಅಸೂಯಾಪರರು, ಕ್ರೂರರು, ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಆಸುರಿ ಜೀವವರ್ಗಗಳಿಗೆ ತಳ್ಳುತ್ತೇನೆ. ನಿಜವಾಗಿ ಭಗವಂತ ದಯಾಪರ. ಅವನು ಕಷ್ಟ ಆದರೆ ಕಷ್ಟದಲ್ಲಿರುವವರನ್ನು ಮೇಲೆತ್ತುತ್ತಾನೆ, ಆದರೆ ಆಸುರಿ ಸ್ವಭಾವದಲ್ಲಿರುವವರನ್ನು ಅವನು ಮೇಲೆತ್ತುವುದಿಲ್ಲ. ಅವರಿಗೆ ಅವನು ದಯ ತೋರುವುದಿಲ್ಲ. ಅವರು ಯಾವಾಗ್ಲೂ ನರಕದಲ್ಲೇ ಅವರ ಜೀವನ ಸಾಗುವಂತೆ ಆ ನರಕದ ಕೂಪಕ್ಕೆ ಅವನು ಪುನಃ ತಳ್ತಾನೆ. ಆಸುರಿಂ ಯೋನಿಮಾಪನ್ನ ಮೂಢ ಜನ್ಮನಿ ಜನ್ಮನಿ ಮಾಮಾ ಪ್ರಾಪ್ತೈವ ಕೌಂತೆಯ ತಥೋ ಯಾಂತ್ಯದಮಾಂ ಗತಿಂ. ಕುಂಚ ಮಗನಾದ ಅರ್ಜುನನೇ, ಆಸುರಿ ಜೀವವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅತ್ಯಂತ ಅಸಹ್ಯಕರ ಬಗೆಯ ಅಸ್ತಿತ್ವಕ್ಕೆ ಇಳಿಯುತ್ತಾರೆ. ಅವರು ಪುನಃ ಕೆಳಗೆ ಇಳಿತಾರೆ. ಯಾಕಂದ್ರೆ ಅವರು ಮೇಲೆ ಇರುವ ಎಲ್ಲಾ ಅವಕಾಶಗಳನ್ನು ಕಳೆದುಕೊಳ್ತಾರೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಸ್ತಸ್ಮಾತದೇ ತತ್ಪ್ರಯಂ ತ್ಯಜೇತ್. ನರಕಕ್ಕೆ 3 ದ್ವಾರಗಳಿವೆ, ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ಬಿಡಬೇಕು, ಏಕೆಂದರೆ ಇವು ಆತ್ಮದ ಅವನತಿಗೆ ಕಾರಣವಾಗ್ತದೆ. ಈ ನರಕದ ದಾರಿಯಿಂದ ತಪ್ಪಿಸಿಕೊಂಡ್ರೆ ಮನುಷ್ಯನ ಬದುಕು ಶುದ್ಧವಾಗ್ತದೆ. ಕಾಮ, ಕ್ರೋಧ, ಲೋಭದಿಂದ ಯಾರು ತಪ್ಪಿಸ್ಕೊಳ್ತಾನೋ ಅವನು ಮಾತ್ರ ಶುದ್ಧವಾದ ಜೀವನ ನಡೆಸಲಿಕ್ಕೆ ವಿವೇಕಿ. ಅವನಿಗೆ ಸ್ವಲ್ಪವಾದ್ರೂ ಬುದ್ಧಿವಂತಿಕೆ ಇದ್ರೆ ಅವನು ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ಬೇಕು, ಇಲ್ಲದಿದ್ರೆ ಅದು ಅವನ ಅವನತಿಗೆ ಕಾರಣ ಆಗ್ತದೆ. ಕಾಮಕ್ರೋಧ ಲೋಭಗಳನ್ನು ಬಿಟ್ಟು ಹರಿಷಡ್ವೈರಿಗಳು ಅಂತ ಹೇಳ್ತಾರಲ್ವ, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ, ಅವುಗಳನ್ನು ಬಿಟ್ಟು ಸ್ವಲ್ಪ ಆದ್ರೂ ನಿಯಮ ನಿಬಂಧನೆಗಳನ್ನು ಅನುಸಾರವಾಗಿ ಜೀವನ ಮಾಡಿ ಕ್ರಮೇಣ ಮೇಲಿನ ನೆಲೆಗೆ ಏರಲು ನಾವು ಮನಸ್ಸು ಮಾಡಬೇಕು. ಏತೇರ್ವಿಮುಕ್ತಃ ಕೌಂತೆಯ ತಮೋದ್ವಾರೈಸ್ತಿರ್ವಿರ್ನರಃ ಆಚರತ್ಯಾತ್ಮನಃ ಶ್ರೇಯಸ್ತತೋ ಯಾತಿ ಪರಾಂಗತಿಂ. ಕುಂತ್ಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ. ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ನಿಧಾನವಾಗಿ ಮನಸ್ಸಿಟ್ಟು, ಅಂದ್ರೆ ನಾನು ಉದ್ಧಾರವಾಗ್ಬೇಕು ಅಂತ ಹೇಳಿ ಯಾವ ಮನುಷ್ಯ ಆಲೋಚನೆ ಮಾಡ್ತಾನೋ ಅಂತವರು ಈ ದ್ವಾರಗಳಿಂದ ತಪ್ಪಿಸಿಕೊಂಡು ನಿಯಮ ನಿಬಂಧನೆಗಳನ್ನು ಅನುಸರಿಸಿಕೊಂಡು ಭಕ್ತಿ ಮಾರ್ಗಕ್ಕೆ ಬಂದ್ರೆ ತಾಮಸ ಗುಣದಿಂದ ರಜೋಗುಣದಿಂದ ಸತ್ವಗುಣ, ಆ ರೀತಿ ನಿಧಾನವಾಗಿ ಕ್ರಮೇಣ ಮೇಲೆ ಬಂದ್ರೆ ಅವರಿಗೆ ಪರಮಗತಿಯನ್ನು ಹೊಂದುವ ಒಂದು ಅವಕಾಶ ಬರ್ತದೆ. ಯ ಶಾಸ್ತ್ರ ವಿಧಿ ಮುತ್ಸಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ
ನ ಸುಖಂ ನ ಪರಾಂ ಗತಿಂ. ಯಾರು ಶಾಸ್ತ್ರವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನು ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರೆಯುವುದಿಲ್ಲ. ಯಾರು ಇದನ್ನೆಲ್ಲ ನಿಷೇಧ ಮಾಡಿ ಅಂದ್ರೆ ಇದನ್ನೆಲ್ಲ ತಿರಸ್ಕರಿಸಿ ಹೋಗ್ತಾನೋ, ಯಾರು ಗೀತೆ ಇಲ್ಲ, ಭಗವದ್ಗೀತೆ ಇಲ್ಲ, ಕೃಷ್ಣ ಇಲ್ಲ, ಯಾವುದೇ ಶಾಸ್ತ್ರ ಇಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿ ಹೋಗ್ತಾನೋ ಅವನಿಗೆ ಪರಿಪೂರ್ಣತೆಯಾಗಲಿ ಈ ಲೋಕದಲ್ಲಾಗಲಿ ಸುಖ ಇಲ್ಲ, ಮುಂದಿನ ಜನ್ಮದಲ್ಲಾಗಲಿ ಅವನಿಗೆ ಸುಖ ಸಿಗುವುದಿಲ್ಲ, ಪರಮಗತಿಯು ದೊರಕುವುದಿಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಆದ್ದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಕಲಿಯುಗದಲ್ಲಿ ಎಲ್ಲಾ ನಿಯಮ ನಿಬಂಧನೆಗಳು ಸರಳವಾಗಿದೆ. ಬರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಈ ಜಪ ಮಾತ್ರದಿಂದಲೇ ನಾವು ಶುದ್ಧರಾಗಬಹುದು. ದೇವರ ಸಂಕೀರ್ತನೆ ಮಾಡಿ ದೇವರ ಪ್ರಸಾದ ಸ್ವೀಕರಿಸಿದರೆ ತಾನಾಗಿ ಅವನಿಗೆ ಮೇಲಿನ ಲೋಕಕ್ಕೆ ಏರುವಂತಹ ಮೇಲಿನ ನೆಲೆಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಏರುವಂತಹ ಅವಕಾಶ ತಾನಾಗಿ ಸಿಗ್ತದೆ. ನಾನು ಏನ್ ಮನುಷ್ಯ ಸ್ವಲ್ಪ ವಿವೇಕಿ ಆದವನಿಗೆ ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರದು ಅಂತ ಹೇಳುವಂತಹ ಬುದ್ಧಿವಂತಿಕೆ ಇರ್ತದೆ. ಆ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅವನು ನಿಧಾನವಾಗಿ ಜ್ಞಾನ ಸಂಪಾದನೆಗೆ ತೊಡಗಬೇಕು. ಹರೇ ಕೃಷ್ಣ ಜಪ ಯಾರು ಬೇಕಿದ್ರು ಮಾಡಬಹುದು. ಇದು ಅತ್ಯಂತ ಸರಳವಾದ ಒಂದು ಉಪಾಯ ಕೃಷ್ಣನ ಧಾಮಕ್ಕೆ ಹೋಗ್ಲಿಕ್ಕೆ, ಭಕ್ತಿ ಪಥಕ್ಕೆ ಬರಲಿಕ್ಕೆ. ಎಂತಹ ಲೋಭಿ ಕೂಡ ಇದನ್ನು ಮಾಡಬಹುದು, ಇದಕ್ಕೇನು ಹಣ ಖರ್ಚಾಗುವುದಿಲ್ಲ. ಎಂಥ ಲೋಭಿ ಕೂಡ, ಎಂಥ ಬಡವ ಕೂಡ ಯಾವುದೇ ನಿಬಂಧನೆಗಳಿಲ್ಲ ಇದನ್ನು ಮಾಡ್ಲಿಕ್ಕೆ. ಬಡವರು ಮಾಡಬಹುದು, ಲೋಭಿಯೂ ಮಾಡ್ಬೋದು, ಶ್ರೀಮಂತರು ಮಾಡ್ಬೋದು, ಮಕ್ಕಳು ಮಾಡ್ಬೋದು, ಸ್ತ್ರೀಯರು ಮಾಡ್ಬೋದು, ವೃದ್ಧರು ಮಾಡ್ಬೋದು, ಮಲ್ಕೊಂಡಲ್ಲಿಯೇ ಮಾಡ್ಬೋದು, ಕೂತಲ್ಲಿಯೂ ಮಾಡ್ಬೋದು. ಯಾವುದೇ ನಿಯಮ ನಿಬಂಧನೆಗಳಿಲ್ಲ. ಆದ್ರೆ ಮನಸ್ಸಿಟ್ಟು ಹರೇ ಕೃಷ್ಣ ಜಪ ಮಾಡಿದ್ರೆ ಆಗ ನಿಮಗೆ ಯೋಗ್ಯ ಗುರುವಿನ ದರ್ಶನ ಕೂಡ ಆಗ್ತದೆ. ನಿಮಗೆ ಅಂತಹ ಒಂದು ಯೋಗ ಕೂಡ ಕೂಡಿ ಬರ್ತದೆ. ಆಗ ನೀವು ನಿಧಾನವಾಗಿ ಕ್ರಮೇಣವಾಗಿ ಭಕ್ತಿ ಮಾರ್ಗಕ್ಕೆ ಬರುವಂತಹ ಅವಕಾಶಗಳು ದೊರೆಯುತ್ತದೆ. ಇವತ್ತು ಇಲ್ಲಿಗೆ ಆಸುರಿ ಗುಣಗಳ ಬಗ್ಗೆ, ದೈವಿ ಗುಣಗಳು ಮತ್ತು ಆಸುರಿ ಗುಣಗಳ ಬಗ್ಗೆ ಕೃಷ್ಣ 16ನೇ ಅಧ್ಯಾಯದಲ್ಲಿ ನಮ್ಗೆ ತಿಳಿಸಿಕೊಡ್ತಾನೆ. ಇದೇನು ತುಂಬಾ ಕಷ್ಟ ಇಲ್ಲ, ತುಂಬಾ ಸರಳವಾಗಿದೆ. ಓದಿದ್ರೆ ನಮ್ಗೆ ಅರ್ಥ ಆಗ್ತದೆ, ಇಲ್ಲದಿದ್ರೆ ನಮ್ಗೂ ಗೊತ್ತುಂಟು ದೈವಿ ಸ್ವಭಾವದವರು ಹೇಗಿರ್ತಾರೆ, ಆಸುರಿ ಸ್ವಭಾವದವರು ಹೇಗಿರ್ತಾರೆ ಅಂತ. ಇದು ನಮಗೆ ನಿಜ ಜೀವನದಲ್ಲಿ ಎಷ್ಟೋ ಜನರು ಇಂಥವ್ರು ಸಿಗ್ತಾರೆ ನಮ್ಮ ದಿನಂಪ್ರತಿದಿನ ನಮ್ಮ ಕಾರ್ಯಗಳಲ್ಲಿ. ಆದ್ರೂ ಇದನ್ನು ವಿಸ್ತಾರವಾಗಿ ಇಲ್ಲಿ ಕೃಷ್ಣ ಹೇಳಿದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮಲ್ಲಿ ಏನು ಆಸುರಿ ಸ್ವಭಾವಗಳುಂಟು ಅದನ್ನು ಬಿಟ್ಟು, ನಾವು ವಿವೇಕಿಗಳು, ಅದನ್ನು ಬಿಟ್ಟು ದೈವಿ ಸ್ವರೂಪಕ್ಕೆ ಏರ್ಲಿಕ್ಕೆ ನಾವು ಇವತ್ತಿನಿಂದಲೇ ಪ್ರಾರಂಭ ಮಾಡಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ.